ಇನ್ನು ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರು ಜಾಗೃತರಾಗಬೇಕೆಂಬ ಉದ್ದೇಶದಿಂದ ಪುತ್ತೂರು ನಗರಸಭೆ ದಾನಿಗಳ ಮೂಲಕ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡುವುದಕ್ಕೆ ಮುಂದಾಗಿದೆ. ಪುತ್ತೂರು ಪಾಪ್ಯುಲರ್ ಸ್ವೀಟ್ಸ್ ಕೊಡಮಾಡಿದಂತಹ ಸುಮಾರು 2000 ಉಚಿತ ಮಾಸ್ಕ್ಗಳ ವಿತರಣೆಗೆ ಶಾಸಕ ಸಂಜೀವ ಮಠಂದೂರು ಪುತ್ತೂರಿನ ದರ್ಬೆಯಲ್ಲಿ ಚಾಲನೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ಮಾಸ್ಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ದೇಶದ ಪ್ರಧಾನಿ ಕೊರೋನಾ ವೈರಸ್ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನತಾ ಕರ್ಫ್ಯೂ ಜಾರಿಗೊಳಿಸಿದರು. ಇದರ ಮೂಲ ಉದ್ದೇಶ ನಾವು ಜಾಗೃತರಾಗಿರಬೇಕು ಅನ್ನುವುದು, ನಮ್ಮ ರಕ್ಷಣೆಯನ್ನು ನಾವೇ ಮಾಡಬೇಕು, ಇನ್ನೊಬ್ಬರಿಂದ ಅಪೇಕ್ಷೆ ಪಡುವ ಹಾಗಿಲ್ಲ. ಹೀಗಾಗಿ ಕೊರೋನಾ ಎಂಬ ಮಹಾಮಾರಿ ಒಬ್ಬರಿಂದ ಒಬ್ಬರಿಗೆ ಹರಡುವ ಗುಣಲಕ್ಷಣಗಳನ್ನು ಅರಿತುಕೊಂಡು ನಾವು ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಕೊರೋನಾದಿಂದ ದೂರ ಇದ್ದು ಯಾವುದೇ ಕೊರೋನಾ ಪಾಸಿಟಿವ್ ಕೇಸ್ಗಳಾಗದ ಹಾಗೆ, ಇನ್ನೊಬ್ಬರಿಗೆ ಹರಡದ ಹಾಗೆ ಆ ಒಂದು ಮಾಸ್ಕ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾಗರಿಕರು ಮಾಸ್ಕ್ ಅನ್ನು ಧರಿಸದೇ ಇದ್ರೆ ಏನು ಅಂತೇಳಿ ಬಹಳಷ್ಟು ಜನರಿಗೆ ಇದೆ, ನನಗೆ ಆರೋಗ್ಯ ಇದೆ, ನನ್ನಿಂದ ಮತ್ತೊಬ್ಬನಿಗೆ ಹರಡುವುದಿಲ್ಲ, ಮತ್ತೊಬ್ಬನಿಗೆ ನನಗೆ ಬರುವುದಿಲ್ಲ ಅಂತೇಳಿ ಬಹುಶಃ ಅಂತ ಮೊಂಡು ಧೈರ್ಯವನ್ನು ಯಾರು ಮಾಡಬೇಡಿ. ಯಾರಿಗೆ ಕೊರೋನಾ ಇದೆ, ಯಾರಿಗೆ ಕೊರೋನಾ ಇಲ್ಲ ಅಂತೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನು ನಾವು ಮಾಡುವುದು ಬೇಡ. ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಜೀವದ ಬಗ್ಗೆಯೂ ನಮಗೆ ಕಾಳಜಿ ಇರಬೇಕು. ಆ ದೃಷ್ಟಿಯಿಂದ ನಾವು ಮಾಸ್ಕ್ ಅನ್ನು ಧರಿಸಬೇಕು, ಇನ್ನೊಬ್ಬರಿಗೂ ಮಾಸ್ಕ್ ಧರಿಸಲಿಕ್ಕೆ ನಾವು ಸೂಚನೆ ಕೊಡಬೇಕು. ಅದಕ್ಕೆ ಬೇಕಾಗಿ ಇವತ್ತು ಬಹುಶಃ ನಾನು ಹೆಮ್ಮೆ ಪಡುವಂತದ್ದು, ನಮ್ಮ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶವನ್ನು ತಂದಿದ್ದಾರೆ. ನಗರದಲ್ಲಿ ಮಾಸ್ಕ್ ಹಾಕದೆ ಯಾರಾದರೂ ತಿರುಗಾಡದಿದ್ರೆ, ವ್ಯವಹಾರ ಮಾಡದಿದ್ರೆ 200 ರೂಪಾಯಿ ಪೆನಾಲ್ಟಿ, ಗ್ರಾಮಾಂತರದಲ್ಲಿ 100 ರೂಪಾಯಿಯ ಪೆನಾಲ್ಟಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನಾವು ಪೆನಾಲ್ಟಿ ಹಾಕಿಸಿಕೊಂಡು ನಾವು ಜೀವನ ನಿರ್ವಹಿಸುವುದು ಬೇಡ. ಆ ಪೆನಾಲ್ಟಿ ಹಾಕದೆ ನಾವು ಇತರರಿಗೆ ಮಾದರಿಯಾದ ದೃಷ್ಟಿಯಲ್ಲಿ ನಮ್ಮ ಜೀವದ ರಕ್ಷಣೆಯನ್ನು ಮಾಡುವ, ಇನ್ನೊಬ್ಬರ ಜೀವಕ್ಕೂ ನಾವು ಬೆಲೆ ಕೊಡುವಂತೆ ತಮ್ಮಲ್ಲಿ ವಿನಂತಿಸ್ತಾ. ಈ ಸಂದರ್ಭದಲ್ಲಿ ಪೌರಾಯುಕ್ತೆ ರೂಪಾ ಶೆಟ್ಟಿ, ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ನಗರಸಭೆ ಸದಸ್ಯರಾದ ಪಿಜಿ ಜಗನ್ನಿವಾಸರಾವ್, ಭಾಮಿ ಅಶೋಕ್ ಶೆಣೈ, ಜೀವಂದರ್ ಜೈನ್, ಗೌರಿ ಬನ್ನೂರು, ವಿದ್ಯಾರ್ ಗೌರಿ, ಶಿವರಾಮ ಸಫಲ್ಯ, ಪದ್ಮನಾಭ ನಾಯಕ್, ಪ್ರೇಮ ರಂಜನ್ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಈ ಒಂದು ಮಹಾಮಾರಿ ಕಾಯಿಲೆ ಜಗತ್ತಿನಾದ್ಯಂತ ಹಬ್ಬುವಂಥ ಒಂದು ಕಾಯಿಲೆ ಇದು. ನಮ್ಮ ಎಲ್ಲ ಪುತ್ತೂರಿನ ನಗರದ ಒಂದು ಹಿತದೃಷ್ಟಿಯಿಂದ ನಾವು ಅನೇಕ ಬಾರಿ ಇಲ್ಲಿ ನೋಡುವಾಗ ಎಷ್ಟು ನಾವು ಮನವರಿಕೆ ಮಾಡಿದ್ರೂ ಹಲವರು ಈ ಮಾಸ್ಕನ್ನು ಧರಿಸದೆ ಹೋಗೋದು ನಮಗೆ ಕಾಣ್ತಾ ಉಂಟು. ಆ ಉದ್ದೇಶದಿಂದ ನಾವೆಲ್ಲ ಇವತ್ತು ಜನರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಜನರಿಗೆ ಮಾಸ್ಕನ್ನು ವಿತರಣೆ ಮಾಡಿ ಎಲ್ಲ ಜನರಿಗೆ ಮನವರಿಕೆ ಆಗುವ ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ನಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ಮೇಡಮ್